ಕೊರೋನಾ ಸೋಂಕಿನ ಸಂಕಷ್ಟದ ಜೊತೆಯಲ್ಲೇ ಸುಶಿಕ್ಷಿತರ ಜಿಲ್ಲೆಯಾದ ದಕ್ಷಿಣ ಕನ್ನಡದಲ್ಲಿ ವಲಸೆ ಕಾರ್ಮಿಕರು ಅನಿವಾಸಿ ಕನ್ನಡಿಗರಿಗೆ ತೊಂದರೆಯಾಗಲು ಅಧಿಕಾರಿಗಳ ಕಾರ್ಯದಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಹಸ್ತಕ್ಷೇಪ ಎಡವಟ್ಟು ಕಾರಣ ಅಂತ ಮಾಜಿ ಸಚಿವ ರಮನಾಥ್ ರೈ ಆರೋಪ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಮಿಕರು, ವಲಸೆ ಕಾರ್ಮಿಕರು ಸೇರಿದಂತೆ ಅನಿವಾಸಿ ಕನ್ನಡಿಗರು ಬಹಳಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಆದರೆ ಸಂಕಷ್ಟದ ಸಂದರ್ಭದಲ್ಲಿ ಕೂಡ ಅವರೆಲ್ಲರನ್ನೂ ಕೂಡ ತೀರಾ ನಿರ್ಲಕ್ಷ್ಯದಿಂದ ಕಾಣಲಾಗಿದೆ. ಅಧಿಕಾರಿಗಳಿಗೆ ಆಡಳಿತವನ್ನ ಮಾಡೋದಕ್ಕೆ ಜನಪ್ರತಿನಿಧಿಗಳು ಬಿಡದ ಕಾರಣ ಸಮಸ್ಯೆ ಉಂಟಾಗಿದೆ ಅಂತ ದೂರಿದ್ದಾರೆ. ಸಂಕಷ್ಟದಲ್ಲಿದ್ದ ವಲಸೆ ಕಾರ್ಮಿಕರಿಗೆ ಕಾಂಗ್ರೆಸ್ ನಾಯಕರು ಸಾಂತ್ವನ ಹೇಳಲು ಹೋದ್ರೆ ಸೋಂಕು ಬಂದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಅನ್ನುವಂತ ಮೂಲಕ ರಾಜಕೀಯ ಮಾಡ್ತಾರೆ. ಜನಸಾಮಾನ್ಯರು ಸುರಕ್ಷಿತ ಅಂತರವನ್ನು ಕಾಯ್ದುಕೊಂಡು ಕೊರೋನಾ ನಿಯಂತ್ರಣ ಮಾಡುವಲ್ಲಿ ಜವಾಬ್ದಾರಿಯುತ ನಡೆಯನ್ನ ಆಡಳಿತ ವಹಿಸಬೇಕಾಗಿತ್ತು. ಲಾಕ್ಡೌನ್ ಸಂದರ್ಭ ದಿನಬಳಕೆಯ ಆಹಾರ ವಸ್ತುಗಳ ಕಿಟ್ಗಳನ್ನು ಅವರ ಮನೆಗೆ ತಲುಪಿಸುವಂತೆ ಕೋರಲಾಗಿತ್ತು. ಆದರೆ ಆ ಕೆಲಸವನ್ನು ಕೂಡ ಮಾಡಲಾಗಿಲ್ಲ. ಕೇರಳದಲ್ಲಿ ಪಂಚಾಯತ್ಗಳಲ್ಲಿ ಗಂಜಿ ಕೇಂದ್ರ ತೆರೆದು ಕಾರ್ಮಿಕರು ಸೇರಿದಂತೆ ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ಕ್ರಮ ತೆಗೆದುಕೊಳ್ಳಲಾಗಿತ್ತು. ಆದರೆ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಕ್ರಮವನ್ನು ವಹಿಸಿಲ್ಲ ಅಂತ ಆರೋಪಿಸಿದ್ದಾರೆ. ಏನು ವಲಸೆ ಕಾರ್ಮಿಕರನ್ನ ನಮ್ಮ ಜಿಲ್ಲೆಯಲ್ಲಿ ಇರಿಸಿಕೊಳ್ಳುವುದಕ್ಕೆ ನಮ್ಮ ಜಿಲ್ಲಾಡಳಿತ ಏನು ವ್ಯವಸ್ಥೆಯನ್ನು ಮಾಡಿದೆ? ನನ್ನ ಮೂಲಭೂತವಾದ ಪ್ರಶ್ನೆ. ನನಗೆ ತಿಳುವಳಿಕೆ ಪ್ರಕಾರ ಯಾವುದೇ ವ್ಯವಸ್ಥೆಯನ್ನು ಅವರು ಕಲ್ಪಿಸಿಲ್ಲ. ಜಾರ್ಖಂಡದವರು ರೈಲು ಬರುತ್ತೆ ಅಂತೇಳಿ ರೈಲ್ವೆ ಸ್ಟೇಷನ್ ಬಂದಾಗ ಅಲ್ಲಿಲ್ಲ ಅಂತೇಳಿ ಪಾಪ ರೈಲ್ನ ರಸ್ತೆಯಲ್ಲಿ ಅವರು ಜಾರ್ಖಂಡ್ ಹೋಗ್ಬೇಕು ಹೊರಟಿದ್ದಾರೆ. ಈಗ ಬೀಚ್ ರೋಡ್ ನಲ್ಲಿ ಇದ್ದಾರೆ. ರಾಜ್ಯದ ಕಾರ್ಮಿಕರು ಬಸ್ಸಲ್ಲಿ ಹೋದ್ರು, ಆದ್ರೆ ಕೆಲವರಿಗೆ ಹೋಗ್ಲಿಕ್ಕೆ ಅವಕಾಶ ಆಯ್ತು, ಕೆಲವರಿಗೆ ಹೋಗ್ಲಿಕ್ಕೆ ಅವಕಾಶ ಆಗಿಲ್ಲ. ವಲಸೆ ಕಾರ್ಮಿಕ ಅವರು ನಮ್ಮ ದೇಶದ ಒಂದು ಕಾರ್ಮಿಕ ವರ್ಗ. ವಲಸೆ ಕಾರ್ಮಿಕರ ನೋವುಗಳಲ್ಲಿ ಸ್ಪಂದನ ನಮಗೆ ಕಾಣ್ತಾ ಇಲ್ಲ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಹೆಗ್ಡೆ, ಅಬ್ದುಲ್ ರೌಫ್, ಇಬ್ರಾಹಿಂ ಕೋಡಿಜಾಲ್, ಭಾಸ್ಕರ್ ಕೆ, ಮೊಹಮ್ಮದ್ ಮೋನು, ಸದಾಶಿವ ಉಳ್ಳಾಲ್, ಶಾಲೆಟ್ ಪಿಂಟೋ, ಸದಾಶಿವ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.